ಯಕ್ಷ ಶಿಕ್ಷಣ ಇದರ ಒಂದು ಪರಿಕಲ್ಪನೆ ಅನುಷ್ಠಾನದ ಬೆನ್ನ ಹಿಂದೆ ಇರುವವರು ಅಮೆರಿಕಾದಲ್ಲಿದ್ದುಕೊಂಡು ಯಕ್ಷಧ್ವದ ಅಮೆರಿಕ ಯಾನದ ಆ ವ್ಯವಸ್ಥೆಯಲ್ಲಿ ಪೂರ್ಣ ಸಹಕಾರವನ್ನು ನೀಡಿ ಯಕ್ಷ ಶಿಕ್ಷಣವನ್ನು ಪ್ರಸಾರ ಮಾಡುತ್ತಿರುವ ವಾಸು ಐತಾಳ್ ಅವರು ನಮ್ಮೊಂದಿಗಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಕೋಶಾಧಿಕಾರಿ ಸುದೇಶ್ ರೈ ಅವರಿದ್ದಾರೆ. ಅದೇ ರೀತಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿಗಳಾದ ಪ್ರದೀಪ್ ಆಳ್ವಾ ಕದ್ರಿ ಅವರಿದ್ದಾರೆ. ನಾನು ಕದ್ರಿ ನಮನೀಶ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 10 ವರ್ಷಗಳ ಮೊದಲು ಆರಂಭ ಆಯಿತು. ಕಲೆ ಮತ್ತು ಕಲಾವಿದ ಇದನ್ನು ಕೇಂದ್ರೀಕೃತವಾಗಿರಿಸಿಕೊಂಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪಿಸಲ್ಪಟ್ಟದ್ದು. ಕಲಾವಿದರಿಗೆ ಸಹಾಯ ಆಗಬೇಕು, ಯಕ್ಷಗಾನ ಕಲೆ ಬೆಳೀಬೇಕು, ಇದು 2 ಮೂಲಭೂತವಾದ ವಿಚಾರಗಳನ್ನು ಇರಿಸಿಕೊಂಡು ಆರಂಭವಾದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಅದನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸ್ತಾ ಇದೆ ಎನ್ನುವುದಕ್ಕೆ ಸಾಕ್ಷಿ ಯಕ್ಷ ಶಿಕ್ಷಣ. ಈ ಬಗ್ಗೆ ಮಾಹಿತಿಯನ್ನು ಪಟ್ಲ ಭಾಗವತರು ನೀಡುತ್ತಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ನಮನಗಳನ್ನು ಅರ್ಪಿಸುತ್ತಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬಗ್ಗೆ ಸಾಧಾರಣವಾಗಿ ಗೊತ್ತಿರುವಂತಹ ವಿಚಾರವೇ. 10 ವರ್ಷಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿಯವರೆಗೆ ನಾವು ಬೇರೆ ಬೇರೆ ಯೋಜನೆಗಳಿಗೆ ನಾವು ಅದನ್ನು ವಿಸ್ತರಿಸಿದ್ದೇವೆ. ಅದು ಯಕ್ಷ ಶಿಕ್ಷಣ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಕಲಾವಿದರ ಅಶಕ್ತಿ ಇರಬಹುದು, ಚಿಕಿತ್ಸಾ ವೆಚ್ಚ ಇರಬಹುದು, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇರಬಹುದು, ಬೇರೆ ಬೇರೆ ಯೋಜನೆಗಳಿಗೆ ನಮಗೆಲ್ಲರಿಗೂ ಅದು ಗೊತ್ತೇ ಇದೆ. ಈ ಹೊತ್ತು ನಾವು ಈ ದಿನ ನಿಮ್ಮನ್ನು ಕರೆಸಿದಂತಹ ವಿಚಾರ ಏನಂತ ಹೇಳಿದರೆ, ನಾವು ಯಕ್ಷ ಶಿಕ್ಷಣದ ಬಗ್ಗೆ, ಯಕ್ಷಧ್ರುವ ಯಕ್ಷ ಶಿಕ್ಷಣ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಧಾನ ನೇತೃತ್ವವನ್ನು ವಹಿಸಿದವರು ನಮ್ಮ ಪಣಂಬೂರು ವಾಸುದೇವ ಐತಾಳ್ ಅವರು. ಅಮೆರಿಕದಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಅಮೆರಿಕದಲ್ಲಿ ಕೂಡ ಯಕ್ಷಗಾನವನ್ನು ಅಲ್ಲಿ ರೆಕಾರ್ಡ್ ಒಂದು ಇತಿಹಾಸವನ್ನು ನಿರ್ಮಿಸಿದಂತ, ಅದರ ಬಯಲಾಟವನ್ನು ಅಮೆರಿಕದಲ್ಲಿ ಮಾಡಿಸಿದಂತ ಒಂದು ಕೀರ್ತಿ ಪಣಂಬೂರು ವಾಸುದೇವ ಐತಾಳ್ಗೆ ಸಲ್ಲುತ್ತದೆ. ನಮ್ಮ ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ಪಣಂಬೂರು ವಾಸುದೇವ ಐತಾಳರು ವಹಿಸಿದ್ದಾರೆ. ನಮ್ಮ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಪ್ರಧಾನ ಸಂಚಾಲಕರು ಹೌದು. ಯಕ್ಷ ಶಿಕ್ಷಣದ ಬಗ್ಗೆ ಸಮಗ್ರ ಮಾಹಿತಿಯನ್ನು ವಾಸು ಐತಾಳ್ ಅವರು ನೀಡಲಿಕ್ಕಿದ್ದಾರೆ. ದಯವಿಟ್ಟು ವಾಸು ಐತಾಳ್ ಅವರ ಬಗ್ಗೆ ವಿವರ ಕೊಡಬೇಕಾಗಿ. ಯಕ್ಷಧ್ರುವ ಯಕ್ಷ ಶಿಕ್ಷಣ ಎಂಬ ಅಭಿಯಾನ 2023ನೇ ಇಸವಿಯಲ್ಲಿ ಆರಂಭಗೊಂಡು ಈಗ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇದು ಒಂದು 3ನೇ ವರ್ಷದಲ್ಲಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಸುರುಳಿನ ವರ್ಷ ನಾವು 39 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಆರಂಭಿಸಿದೆವು. ಆಗ ನಮಗೆ ಸುರುಳಿನ ವರ್ಷ ಉಡುಪಿಯಲ್ಲಿ ತುಂಬ ವರ್ಷದಿಂದ ನಡೀತಾ ಇದೆ. ಆದರೂ ನಮಗೆ ಒಂಥರ ಧೈರ್ಯ ಬರಬೇಕಾದ್ರೆ ಇಷ್ಟೇ ಶಾಲೆ ಸಾಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆವು. ಹೋದ ವರ್ಷ ಅದರ ಬೇಡಿಕೆ ತುಂಬ ಹೆಚ್ಚಿತು. 86 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಮಾಡುವ ಅವಕಾಶ ಸಿಕ್ಕಿತು. ಅದಕ್ಕೆ ಸರಿಯಾದ ಗುರುಗಳು ಸಿಕ್ಕಿದ್ರು. ಈ ವರ್ಷ 90 ಶಾಲೆಗಳಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ನಡೀತಾ ಇದೆ. ಜೂನ್ ತಿಂಗಳಲ್ಲಿ ಆರಂಭಗೊಂಡ ಯಕ್ಷಧ್ರುವ ಯಕ್ಷ ಶಿಕ್ಷಣ ಶಾಲೆಯ ವಟಾರದಲ್ಲಿ, ಶಾಲೆಯ ಅವಧಿಯಲ್ಲಿ 2 ಪೀರಿಯಡ್ ಹೇಳಿದರೆ ವಾರದಲ್ಲಿ 2 ಗಂಟೆಯಷ್ಟು ಅವಧಿ ಯಕ್ಷಗಾನಕ್ಕಾಗಿ ಶಾಲೆಯವರು ಮೀಸಲಾಗಿಟ್ಟು ಪಟ್ಲ ಫೌಂಡೇಶನ್ನಿಂದ ಗೌರವಧನವನ್ನು ಪಡೆದಂಥ ಯಕ್ಷ ಶಿಕ್ಷಕರು, ನಾವು ಆಯ್ಕೆ ಮಾಡಿ ಶಾಲೆಗೆ ನಿಯೋಜಿಸಿದ ಯಕ್ಷ ಶಿಕ್ಷಕರು ಹೋಗಿ ಅಲ್ಲಿ ವಾರದಲ್ಲಿ 2 ದಿವಸ 2 ಗಂಟೆಯ ಪಾಠವನ್ನು ಮಾಡ್ತಾರೆ. ಇದರಿಂದ ಒಂದು 6 ತಿಂಗಳಲ್ಲಿ, ಅಂದರೆ ಡಿಸೆಂಬರ್ ಒಳಗೆ ಸುಮಾರು 40ರಿಂದ 60 ತರಗತಿಗಳನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಮತ್ತು ಅದರ ನಂತರ ಅವರನ್ನು ಪ್ರದರ್ಶನಕ್ಕೆ ತಯಾರಿಸುವಂಥದ್ದು. ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಪ್ರದರ್ಶನದ ಅವಕಾಶ ಇಲ್ಲ ಅಂತೇಳಿ ಆದರೆ ಅವರಿಗೆ ಅದರ ಆಸಕ್ತಿ ಕಮ್ಮಿ ಆಗ್ತದೆ. ಆದ್ದರಿಂದ ವರ್ಷದ ಕೊನೆಗೆ ನಾವು ಪ್ರದರ್ಶನವನ್ನು ನೀಡ್ತಾ ಇದ್ದೇವೆ. 2023ನೇ ಇಸವಿಯ ಶೈಕ್ಷಣಿಕ ವರ್ಷದ ಯಕ್ಷ ಶಿಕ್ಷಣ ಪಡೆದ ಮಕ್ಕಳು ಒಂದೇ ವೆನ್ಯೂವಲ್ಲಿ, ಅಂತಂದರೆ ಆಳ್ವಾಸ್ ಅವರಲ್ಲಿ ವಿದ್ಯಾರ್ಥಿ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 1600 ವಿದ್ಯಾರ್ಥಿಗಳು ಅವತ್ತು ರಂಗ ಪ್ರವೇಶವನ್ನು ಮಾಡಿದರು ವೇಷ ಕಟ್ಟಿ. ಕಳೆದ ವರ್ಷ
ನಾವು ಶಾಲೆಗಳ ಸಂಖ್ಯೆ ಜಾಸ್ತಿ ಆದ ಕಾರಣ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ಬೆಳ್ತಂಗಡಿಯಲ್ಲಿ ಸುಮಾರು 10-14 ಶಾಲೆಗಳ ಮಕ್ಕಳ ವೇದಿಕೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಅದು ಅಲ್ಲಿಯ ಬೆಳ್ತಂಗಡಿ ಘಟಕದ ರೂವಾರಿ ಶಶಿಧರ್ ಶೆಟ್ಟಿ ಬರೋಡೋ ಅವರು, ಪಟ್ಲ ಫೌಂಡೇಶನ್ನ ಮಹಾದಾನಿಗಳು, ಈ ದಶಮಾನೋತ್ಸವದ ರೂವಾರಿ ಅಂತ ಹೇಳ್ಬೋದು. ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮಕ್ಕಳ ಕಾರ್ಯಕ್ರಮ ನಡೆಯಿತು. ಅದರ ಬೆನ್ನಿಗೆ ಶಾಸಕರಾದ ರಾಜೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಅವರದೇ ಆದ ಒಡ್ಡೂರು ಫಾರ್ಮ್ಸ್ ಅಲ್ಲಿ ಸುಮಾರು 20 ಶಾಲೆಗಳು, 1,000 ವಿದ್ಯಾರ್ಥಿಗಳು ವೇಷ ಕಟ್ಟಿ ಅಂದು ಅಲ್ಲಿ ಅದು ಕಳೆದ ವರ್ಷ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮಕ್ಕಳು. ಇದೇ ರೀತಿ ಮತ್ತೆ ಬಹಳಷ್ಟು ಶಾಲೆಗಳಲ್ಲಿ ಆ ಶಾಲೆಗಳಲ್ಲೇ ಪ್ರದರ್ಶನಗಳು ನಡೆದಿವೆ. ಅಲ್ಲಿ ನಾವು ಪಟ್ಲ ಫೌಂಡೇಶನ್ ಹಾಗೂ ಅಲ್ಲಿಯ ಘಟಕಗಳು ಸಹಕಾರ ಕೊಟ್ಟಿವೆ. ಈ ವರ್ಷ ಈ 90 ಶಾಲೆಗಳನ್ನು ನಾವು 6 ಕಡೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಿಕ್ಕಿದ್ದೇವೆ. ಬೆಳ್ತಂಗಡಿ, ಪುತ್ತೂರು ಮತ್ತು ಸುಳ್ಯ ಒಟ್ಟಿಗೆ ಪುತ್ತೂರಲ್ಲಿ, ಬೆಳ್ತಂಗಡಿ ಮತ್ತು ಉಪ್ಪಿನಂಗಡಿಯನ್ನು ಬೆಳ್ತಂಗಡಿಯಲ್ಲಿ, ಮೂಡಬಿದರೆ ಸೈಡಲ್ಲಿ ಒಂದು ಇಂಡಿಯಾ ಶಾಲೆಗಳ ಮೂಡಬಿದರೆಯಲ್ಲಿ, ಹಾಗೆ ಬಂಟ್ವಾಳ ಮತ್ತು ಸುತ್ತಮುತ್ತಲಿನ ಎಲ್ಲ ಶಾಲೆಗಳನ್ನು ಸಹ್ಯಾದ್ರಿ ಕಾಲೇಜಲ್ಲಿ ಮಾಡುವಂಥ MLC ಅವರು ಭಂಡಾರಿಯವರು ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮ ಈ ವರ್ಷ ನೆರವೇರಲಿದೆ. 49 ಕಲಾವಿದರು ಅಂತ ಹೇಳ್ಬೋದು. ಕೆಲವರು ವೃತ್ತಿಪರ ಕಲಾವಿದರು, ಕೆಲವರು ಹವ್ಯಾಸಿ ಕಲಾವಿದರು. ಉತ್ತಮವಾದ ಕಲಿಕೆಯನ್ನು ಪಡೆದವರು ಅವರನ್ನು ಆಯ್ಕೆ ಮಾಡಿ ಯಕ್ಷ ಗುರುಗಳನ್ನಾಗಿ ನಾವು ನಿಯೋಜಿಸಿದ್ದೇವೆ. ಉತ್ತಮವಾದ ತರಗತಿಗಳನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಇದರಲ್ಲಿ ಒಂದು ಹೆಮ್ಮೆ ಪಡುವಂಥ ವಿಷಯ ಹೇಳಿದರೆ, ಈಗಾಗಲೇ ನಿಮಗೆ ಗೊತ್ತಿರಬಹುದು 4 ಜಿಲ್ಲೆಯಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ. ಯಕ್ಷ ಶಿಕ್ಷಣ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಗೊಂಡು ಈಗ ಉಡುಪಿ, ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿ, ಈ ಚಿಕ್ಕಮಗಳೂರು, ಈ 4 ಜಿಲ್ಲೆಗಳಲ್ಲಿ ಒಟ್ಟು 90 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ. ಸುಮಾರು 19 ಶಾಲೆಗಳು ಬಡಗುತಿಟ್ಟು ಯಕ್ಷ ಶಿಕ್ಷಣವನ್ನು ಕಲಿತಾ ಇದೆ. ಉಳಿದ ಎಲ್ಲ ಶಾಲೆಗಳು ತೆಂಕುತಿಟ್ಟು. ಆದ್ದರಿಂದ ತಿಟ್ಟಿನ ಭೇದವಿಲ್ಲದೆ ಯಕ್ಷ ಗುರುಗಳನ್ನು ನಿಯೋಜಿಸಿ ಯಕ್ಷ ಶಿಕ್ಷಣ ಮಾಡ್ತಾ ಇರುವ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಿಜವಾಗಿಯೂ ಯಕ್ಷಗಾನ ಕಲೆಯನ್ನು ಅಭಿವೃದ್ಧಿಯ ಮೇಲೆ ಎತ್ತುವುದರಲ್ಲಿ ಪ್ರಯತ್ನಿಸುವುದರಲ್ಲಿ ಒಳ್ಳೆಯ ದಾಪುಗಾಲನ್ನು ಹಾಕಿದೆ ಅಂತ ಹೇಳ್ಬೋದು. ಬಹಳಷ್ಟು ಶಾಲೆಗಳು ಇನ್ನೂ ಬೇಡಿಕೆ ಬಂದಿದೆ. ಅದನ್ನು ನಾವು ಈ ವರ್ಷದ ಅವಧಿಗೆ ಸೇರಿಸಲಿಕ್ಕಾಗದೆ ಬರುವ ವರ್ಷ ಸೇರಿಸುವ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ. ಬೇರೆ ಜಿಲ್ಲೆಯಿಂದ ಬಂದ ಮಕ್ಕಳು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಲ್ಲಿ ಕಲಿತು, ಈ ವಸತಿ ಶಾಲೆಗಳಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಮಕ್ಕಳು ಅವರು ಯಕ್ಷಗಾನದಲ್ಲಿ ಒಳ್ಳೆಯ ಸಾಧನೆ ಮಾಡುವುದಲ್ಲದೆ ಅವರ ಕಲಿಕೆಯಲ್ಲೂ ಸಾಧನೆ ಮಾಡಿದೆ ಅಂತ ಹೇಳುವುದು ಇದನ್ನು ನಾವು ಒಂದು ಹೇಳಲೇಬೇಕಾದ ವಿಷಯ. ಒಂದು ಎಕ್ಸಾಂಪಲ್ ಆಗಿ ಒಂದು ಸುಜಾತ ಅಂತ ಹೇಳುವ ಹುಡುಗಿ ಇಲ್ಲಿ ಮುಳ್ಳಕಾಡು ಕಾವರತಲ್ಲಿರುವ ಶಾಲೆಯಲ್ಲಿ ಅವರು ಉತ್ತರ ಕರ್ನಾಟಕದ ಹುಡುಗಿ, ಅವರು 600ಕ್ಕೂ ಮೇಲೂ ಅಂಕವನ್ನು SSLCಯಲ್ಲಿ ಗಳಿಸಿದ್ದಾರೆ. 2 ವರ್ಷ ಯಕ್ಷಧ್ರುವ ಯಕ್ಷ ಶಿಕ್ಷಣವನ್ನು ಪಡೆದ ಹುಡುಗಿ ಉತ್ತಮವಾದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಹೇಳುವುದು, ಯಕ್ಷ ಶಿಕ್ಷಣವನ್ನು ಪಡೆದ ಮಕ್ಕಳು ಅವರ ಕಲಿಕೆಯಲ್ಲಿ ಇದು ಪೂರಕವಾಗಿದೆ, ಇದರಿಂದ ಅವರ ಅಂಕಗಳು ಇನ್ನೂ ಉತ್ತಮ ಆಗ್ತದೆ ಅಂತ ಹೇಳಿ ಇದು ಇನ್ನು ನಿಧಾನವಾಗಿ ಪೋಷಕರಿಗೆ ಗೊತ್ತಾಗಿ ಅವರು ಈ ಕಲೆಯನ್ನು ಪ್ರೋತ್ಸಾಹಿಸ್ತಾರೆ. ಈ ವಿದ್ಯಾರ್ಥಿಗಳಿಂದ ನಾವು ಬಯಸುವುದೇ ಅಂತ ಹೇಳಿದರೆ ಅವರಿಗೆ ಕಲೆಯ ಮೂಲಕ ಸಂಸ್ಕೃತಿ, ಭಾಷೆ ಹಾಗೂ ನಮ್ಮ ಯಕ್ಷಗಾನ ಕಲೆಯ ಅದರ ನಾಲೆಜ್ ಸಿಕ್ಕುವ ಹಾಗೆ ಮುಂದೆ ಒಳ್ಳೆಯ ಪ್ರೇಕ್ಷಕರಾಗಬೇಕು. ಹವ್ಯಾಸಿ ಕಲಾವಿದರಾಗ್ಬೋದು, ಮೇಳದ ಕಲಾವಿದರಾಗ್ಬೋದು. ಈ ಉದ್ದೇಶದಿಂದ ಈ ಯಕ್ಷ ಶಿಕ್ಷಣ 3ನೇ ವರ್ಷ ಮುಂದುವರಿದಿದೆ ಅಂತ ಹೇಳುವ ಒಂದು ಮಾತನ್ನು ಹೇಳಲಿಕ್ಕೋಸ್ಕರ ಇವತ್ತಿನ ಈ ಪ್ರೆಸ್ ಮೀಟನ್ನು ಕರೆದಿದೆ. ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ದರೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ವಿತ್ ಪರ್ಮಿಷನ್ ಈ ಕ್ಲಾಸ್ಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದನ್ನು ಹೊರಗಡೆ ಕಲಿಸಿದ ಕೂಡಲೇ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಶಾಲೆಯ ಟೀಚರ್ಸ್ಗಳಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ
ಆ ಶಾಲಾ ಅವಧಿಯ ಒಳಗೆ ಅವರು ಟೈಮ್ ಟೇಬಲ್ ಮಾಡೋದಕ್ಕೆ ಮುಂಚೆ ನಾವು ಜೂನ್ನಿಂದ ಡಿಸೆಂಬರ್ ಆಗಿ ಯಾವುದೇ ಎಕ್ಸಾಮಿಗೆ ಆಗಲಿ ಯಾವುದೇ ಮಕ್ಕಳ ಬೇರೆ ಚಟುವಟಿಕೆಗಳಿಗೆ ತೊಂದರೆ ಆಗದ ಹಾಗೆ ನಾವು ಅದನ್ನು ನಿಭಾಯಿಸ್ತಾ ಇದ್ದೇವೆ. ಶಿಕ್ಷಣ ಇಲಾಖೆಯ ಪರ್ಮಿಷನ್ ನಾವು PDP ಅವರಿಂದಲೇ ಎಲ್ಲ ಶಾಲೆಗಳಿಗೂ ಆದೇಶ ಹೋಗಿದೆ. SDMC ಅವರ ಅನುಮತಿ ಮೇರೆಗೆ ಯಕ್ಷಗಾನ ಶುರು ಮಾಡಬಹುದು. ಆ SDMC ಅನುಮತಿ ತಗೊಂಡ ಶಾಲೆಯವರು ಮಾತ್ರ ಯಕ್ಷ ಶಿಕ್ಷಣವನ್ನು ತ್ಯಾಗಿಸ್ತಾರೆ. ಅವರಿಗೆ ನಾವು ಅದೇ ರೀತಿ ವಸತಿ ಶಾಲೆಗಳಿಗೆ ಬೆಂಗಳೂರಿಂದಲೇ ಆರ್ಡರ್ ಆಗಿದೆ ಯಕ್ಷಗಾನವನ್ನು ಶಾಲೆಯಲ್ಲಿ ಪ್ರೋತ್ಸಾಹಿಸಬೇಕು. ಇದು ಒಂದು ದೊಡ್ಡ ಸಾಧನೆ. ಯಾಕೆ ಹೇಳಿದರೆ ಹೋದ ವರ್ಷ ದೊಡ್ಡ ಕಷ್ಟ ಆಗಿತ್ತು ಅವರ ಅನುಮತಿ ಪಡೆಯಲಿಕ್ಕೆ. ಆದರೆ ಯಕ್ಷಗಾನದ ಮೌಲ್ಯವನ್ನು ಈಗ ತಿಳ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟ್ ಅವರ ಬೆಂಗಳೂರು ಅವರೇ ಈಗ ಎಲ್ಲ ಶಾಲೆಗಳಿಗೆ ಈಗ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ. ಈಗ ಮಕ್ಕಳ ಸ್ಟಡಿಯಲ್ಲಿ ಯಾವ ರೀತಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ಈ ಥರದ್ದು ಏನಾದ್ರು ನಾವು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡುವ ಏನಾದ್ರು ಯೋಚನೆ ಇದೆಯಾ? ಅದು ಪ್ರೂವ್ ಆಗಿದೆ ಮೇಡಮ್. ಯಾಕಂತ ಹೇಳಿದ್ರೆ ನಾವು 2-3 ವರ್ಷದಿಂದ ಕೂಡ ನಾನು ಅದನ್ನು ಉಲ್ಲೇಖಿಸಿದ್ರು. ಉಡುಪಿಯಲ್ಲಿ ಕೂಡ ಯಕ್ಷಗಾನ 18 ವರ್ಷದಿಂದ ಆಗ್ತಾ ಇದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆದಂತ ವಿಚಾರ. ಮಕ್ಕಳ ಆಕ್ಟಿವಿಟೀಸ್ಗೆ ಅವರ ಚಟುವಟಿಕೆಗೆ ಪೂರಕವಾಗಿರುತ್ತೆ. ಅಲ್ಲ, ಖಂಡಿತ ಮಕ್ಕಳಿಗೆ ಇನ್ನೊಂದು ನಾವು ನಿರಂತರ 3 ವರ್ಷ ಕಲಿತ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಕೂಡ ಒಂದು ದೊಡ್ಡ ಮಾರ್ಕ್ಸ್ ತೆಗೆದುಕೊಂಡು ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಯೋಜನೆ ನಮ್ಮ ಫೌಂಡೇಶನ್ ಅಂತ ಕೂಡ ಅದರಲ್ಲಿ ನಮ್ಮ ಪ್ರೆಸ್ ನೋಟಲ್ಲಿ ಕೂಡ ನಾವು ಉಲ್ಲೇಖ ಮಾಡಿದ್ದೇವೆ. ಹೌದು, ಜೂನ್ 15ರಿಂದ ಶಾಲೆ. ಇದು ಗ್ರಾಮಾಂತರ ಪ್ರದೇಶದ ಮಕ್ಕಳು ಇರ್ತಾರಲ್ಲ, ನಗರ ಈ 58 ಶಾಲೆ ಉಂಟಲ್ಲ, ಎಲ್ಲಿ ಜಾಸ್ತಿ ಇದರಲ್ಲಿ ಹೆಚ್ಚಾಗಿ ನಾವು ಆಯ್ಕೆ ಮಾಡಿಕೊಂಡದ್ದು ಸರ್ಕಾರಿ ಶಾಲೆಯ ಮಕ್ಕಳನ್ನ, ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಶಿಕ್ಷಣದಿಂದ ಇಂತಹ ಶಿಕ್ಷಣದಿಂದ ಸ್ವಲ್ಪ ಅವರಿಗೆ ಕೊರತೆ ಕಾಡ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿದ್ದೇವೆ. ಗ್ರಾಮಾಂತರ ಅಂತ ಹೇಳಿದ್ರೆ ತುಂಬಾ ಗ್ರಾಮೀಣ ಭಾಗದನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಈ ತೀರ್ಥಹಳ್ಳಿ, ಸಾಗರ, ಹೆಗ್ಗೋಡು ಈ ಸೈಡ್ ಅಲ್ಲಿ ಹೋದ್ರೆ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳು ತುಂಬಾ ಉತ್ಸುಕತೆಯಿಂದ ಕಲಿತಾ ಇದ್ದಾರೆ. ಈ ಶಿಕ್ಷಕರಿಗೆ ಶಿಕ್ಷಣ ಹೌದು, ಅದನ್ನೆಲ್ಲ ಫೌಂಡೇಶನ್ ನೋಡ್ತಾರೆ. ನಮ್ಮ ಫೌಂಡೇಶನ್ ಎಲ್ಲ ಯಾವುದು ಕೂಡ ಶಾಲೆಗಳಿಗೆ ಕೊಡದೆ ಬಿಡಲ್ಲ. ಅದರ ಎಲ್ಲ ಜವಾಬ್ದಾರಿಗಳನ್ನು ನಾವು ನೋಡ್ತೇವೆ. ಇದು ಉಚಿತ ಶಿಕ್ಷಣ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಉಚಿತ. ಶಾಲೆಗೆ ಯಾವ ರೀತಿಯ ಮಕ್ಕಳಿಗೆ ಯಾವ ರೀತಿಯ ಹಣದ ಭಾರ ಇಲ್ಲ. ಮಕ್ಕಳಲ್ಲಿ ಯಾವುದೇ ₹1 ನಾವು ಯಾರು ಫೀಸ್ ತಗೊಳ್ಳಲ್ಲ, ಯಾರು ಮಾಸ್ಟರ್ಗಳು ಕೂಡ ಶಾಲೆಗಳು ಕೂಡ ಈ ಬಗ್ಗೆ ನಾವು ಅದಕ್ಕೆ ತಗೊಳ್ಳಲ್ಲ. ನಮ್ಮ ಫೌಂಡೇಶನ್ ನೋಡ್ತೇವೆ. ಬೇಡಿಕೆ ಬಂದ ಹೌದು, ಹೊಸ ಶಾಲೆಗೆ ಬೇಡಿಕೆ ಬಂದಾಗ ಯಾವ ರೀತಿ ಅದನ್ನು ಆಯ್ಕೆ ಮಾಡಿ ನಾವೊಂದು ನಿಗದಿ ದಿನ ಅಂತ ನಿಗದಿ ಮಾಡಿದ್ದೇವೆ. ಮೊನ್ನೆ ಜುಲೈ 20ಕ್ಕೆ ನಾವು ಒಂದು ಕೊನೆ ಮಾಡಿದ್ದೇವೆ. ಜೂನ್ 1ರಿಂದ ಜುಲೈ 20ರ ಒಳಗೆ ಬೇಡಿಕೆ ಬಂದ ಶಾಲೆಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರ ನೇತೃತ್ವದಲ್ಲಿ ಎಲ್ಲ ಆಯ್ಕೆ ಮಾಡಿದ್ವಿ. ಈಗಲೂ ತುಂಬಾ ಇನ್ನೇ ಕೂಡ ಒಂದು 7-8 ಶಾಲೆಯ ಫೋನ್ ಬಂತು. ಬಟ್ ಯಾವುದೇ ಎಕ್ಸಾಮ್ಗಳಿಗೆ ಮಕ್ಕಳಿಗೆ ತೊಂದರೆ ಆಗಿದಾಗ ನಾವು ಡಿಸೆಂಬರ್ನ ಒಳಗೆ ಮುಗಿಸುವಂತ ಅನಿವಾರ್ಯತೆ ಇರುವುದರಿಂದ ನಾವು ಇನ್ನು ಬಂದದ್ದನ್ನು ನಾವು ನೆಕ್ಸ್ಟ್ ಇಯರ್ಗೆ ಅದನ್ನು ಪರಿಗಣಿಸ್ತೇವೆ. ಇನ್ನು ಪರಿಗಣಿಸ್ಲಿಕ್ಕಿಲ್ಲ ಆಯ್ಕೆಗಳು ಶಾಲೆಗಳನ್ನು. ಇನ್ನೊಂದು ಸಣ್ಣ ಮಾನದಂಡ ನಾವೇನು ಇಟ್ಟಿದ್ದೇವೆ ಹೇಳಿದ್ರೆ 40 ವಿದ್ಯಾರ್ಥಿಗಳು ಇರಬೇಕು ಯಕ್ಷ ಶಿಕ್ಷಣಕ್ಕೆ. ಎರಡನೇದಾಗಿ ನಾವು ಸುಳಿಗೆ ನೋಡುವಂಥದ್ದು ವಿದ್ಯಾರ್ಥಿಗಳು ಆಸಕ್ತರ ಮತ್ತೆ ಪೋಷಕರು ಆಸಕ್ತರ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಸಕ್ತಿ ಇದ್ದರೆ ಶಾಲೆಯಲ್ಲಿ ತನ್ನಷ್ಟಿಗೆ ಅದಕ್ಕೆ ಬೇಕಾದ ಪೂರಕವಾದ ವಾತಾವರಣ ಇರ್ತದೆ. ಆ ರೀತಿಯ ಮಾನದಂಡ ಇಟ್ಕೊಂಡು ನಾವು ಶಾಲೆಯನ್ನು ಆಯ್ಕೆ ಮಾಡ್ತೇವೆ. ಸೊ ಈಗ ಈ 2-3 ವರ್ಷದಲ್ಲಿ ನೋಡುವಾಗ ಈ ಆಸಕ್ತಿ ಇದೆಲ್ಲ ಪ್ರೋತ್ಸಾಹ ಹೇಗಿದೆ? ಜಾಸ್ತಿ ಆಗ್ತಾ ಉಂಟಾ, ಹೇಗಿದೆ? ಜಾಸ್ತಿ ಆಗ್ತದೆ. ನಮಗೆ ಈಗ 90 ಶಾಲೆಯಲ್ಲಿದೆ. ಇನ್ನು ನನ್ನ ಲಿಸ್ಟಲ್ಲಿ ಇನ್ನೊಂದು 20 ಶಾಲೆ ಇದೆ. ಇವರ ಲಿಸ್ಟಲ್ಲಿ ಇನ್ನೂ ಜಾಸ್ತಿ. ಒಳ್ಳೆ ಪ್ರಶ್ನೆ. ನಾವು ಕಳೆದ ವರ್ಷದ 86 ಶಾಲೆ, ಸುಮಾರು 75ರಿಂದ 76 ಶಾಲೆ ಅದೇ ಕಂಟಿನ್ಯೂ ಆಗ್ತದೆ. ಉಳಿದ ಒಂದು 10, 11, 12 ಶಾಲೆಗಳು ಕೈ ಬಿಡಬೇಕಾಗ್ತದೆ. ಅದು ಹೆಚ್ಚಿನ ಶಾಲೆಗಳು ಕೈ ಬಿಡಲಿಕ್ಕೆ ಕಾರಣ ಅಲ್ಲಿಯ ಮಕ್ಕಳ ಆಸಕ್ತಿ ಕಮ್ಮಿ ಆಗಿ, ಅದು ಮತ್ತೆ ಕೆಲವು ಶಾಲೆಗಳಲ್ಲಿ ಸಂಖ್ಯೆ ಕಮ್ಮಿ. ನಮಗೆ ತೀರಾ ಸಣ್ಣ 20 ಮಕ್ಕಳಿಂದ ಕಮ್ಮಿ ಸಂಖ್ಯೆಯಿಂದಾಗಿ ನಮಗೆ ಮತ್ತೆ ಯಕ್ಷ ಶಿಕ್ಷಣ ಮಾಡಲಿಕ್ಕೆ ತುಂಬ ಕಷ್ಟ. ಹಾಗೆ ಆ 2 ಕಾರಣಕ್ಕಾಗಿ ಇದರಲ್ಲಿ ಏನಾಗ್ತಾ ಹೇಳಿದ್ರೆ ಹೈಸ್ಕೂಲಲ್ಲಿ SSLC ಹೋದ ಮಕ್ಕಳು ಹೆಚ್ಚಿನವರು ಯಕ್ಷ ಶಿಕ್ಷಣದಲ್ಲಿ ನಿಲ್ಲಲಿಕ್ಕೆ ಇರುತ್ತಾರೆ. ಆಗ ಸಂಖ್ಯೆ ತುಂಬ ಡ್ರಾಪ್. ಆಗ ನಾವು ಅದನ್ನು ಆದರೆ ಹೆಚ್ಚಿನ ಶಾಲೆಗಳು ಕಂಟಿನ್ಯೂ ಆಗ್ತದೆ 3ನೇ ವರ್ಷಕ್ಕೆ